ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಳು ಲಾಗ್ ಮಾಡಬೇಕು ಅಂತ ಇದ್ದೀನಿ. ಚಿಕ್ಕದಾಗಿ ನಾನು ನನ್ನ ಮಗ ಸೇರಿಬಿಟ್ಟು. ಇವತ್ತು ತುಂಬ ಮಳೆ ಬರ್ತಾಯಿತ್ತು ಬೆಳಿಗ್ಗೆ, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೋಲಕ್ಕೆ ಆಗ್ತಾ ಇರಲಿಲ್ಲ. ಕಣ್ಣು ಹೀಗೇ ಇತ್ತು, ಹೀಗಾಗಿದೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಕಾಂಡದ್ದೆಲ್ಲ ಕರಣೆ ಆಗೋಜಿ ಬಾರಿ ದಸಿನ ಬಾರಿ ಬರ್ಸೈನಿ ಮಸ್ತ್ ಬರ್ಸ ಇದ್ದಿಂದು ಕರೆ ಆಪುಜಿ ಮಂಡ ಬರೋದು ನನ್ನ ಪೂರ ಮಸ್ತ್ ಬೇಲೆಂಡು ಪೋಯಿ ಪರ್ರದಲ್ಲ ಮಲ್ಪುಗ ಬೇರು ಮಲ್ತೆ ಜೀರಿಗೆದ ಕಷಾಯ పులియకండి లింబే పులి జ్యూస్ బర్ర బల్లి గొతుందా ఎడ్డెత్త జీవాగ్ పెప్పి వర్పిని ఎడ్ల జోకులు జోకులు ఇందో జ్యూస్ ఇచ్చి జ్యూస్ బక్క ఎంచిని పులియకండి లింబే పులి జ్యూస్ ఎడ్ల పర్పేరా ಒಂದು ಚಿಚ್ಚಿ ಆದ್ರೆ ಕಲ್ಲಂಗುಲಾಗ ತಿನ್ನ ಚಿಚ್ಚಿ ಆತನ ಒಂದು ಅಕ್ಕಗ ದೆಡ್ಡೆಜ್ಜಿಂದು ಕೊಚ್ಚತ್ತ ಪಪ್ಪ ಕನ್ಪೇರು ಬಕ್ಕ ತುಕ್ಕ కొన్న బిజిదిలే పులే పచ్చత కండగంట పప్పడా అందు వచ్చి నా ఎంత ఓడు ఫస్ట్ పెప్పి బర్ బొక్క కొర్పేనావా పెప్పి బర్పనా ఫస్ట్ అంచన పో కొర్పు కాల్ తప్ప ఇద్దరేద మల్బుజి అతరునల్తే బారి బంగాడి amena koyin nya la 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 amena koyin koy dum choju amena koy dum choju ఫ్లైట్ వస్తుంది ఫ్లైట్ ma pepi ಅವ ಎಂಜಿನ ಮಗ ನೀ ಎಂಚಿನ ಮಗ ಪೆಪ್ಪಿ ಅತ್ತ ಬರ್ತೀನಿ ಪೋಳ pepi ಕುಡ ಬೋಡು ಯಾಕಂದ್ರೆ ಬೊಚ್ಚಿ ಬನ್ನೊಂದಿತ್ತ ಇತ್ತ ಕೊರ್ನ ಪಲ್ಲಿ ಪೋಣ ಅಂದು ಬರ್ಲೆ ಇರು ಬರ್ಲೆ ಬರು ಬೇಗ ಯಾನೊಂಜಿನಿಗಿಲ್ಲ ಸ್ಟೋರಿ ಬನ್ಪೆ ದಾದ ಗೊತ್ತುಂಡ ಒಂದು ಒಂಜಿ ಊರು ಹುಡುಗಿ ಸೋಂಪೆ ಬಂದ್ವಿನೇ ಪೊಯ್ಗೆ ಕನ್ನಡದವ್ರಿಗೆ ಅರ್ಥ ಆಗ್ತದೆ. ಎರಡು ಭಾಷೆಯಲ್ಲಿ ಹೇಳೋಕ್ಕೆ ಕಷ್ಟ ಆಗ್ತದೆ ನಿಮಗೆ. ನಾನು ಫಸ್ಟ್ ತುಳುವಲ್ಲಿ ಹೇಳ್ತೀನಿ. ಏರ್ ಬನ್ನಿ ಸೋಂಪೆ ಪೊಯ್ಗೆ ఆయన ಫ್ರೆಂಡ್ ಅವರಿ ರಾಂಪೆಪ್ಪಿಗೆ 10 ಜನ ಒಟ್ಟಿಗೆ ಬಸ್ಸುಟ್ಟು ಹೋಗ್ತೀನಿ ಒಂದು ಪಾತರೆಗತ್ತ ಹೋಗ್ಬೇರು ಬಸ್ಸುಟ್ಟು ಬೇರೆ ಬಸ್ ಸ್ಟ್ಯಾಂಡ್ ಹೋಗೋದು ಉಂಟು ಫಸ್ಟು ಬರ್ಪಿನೇಜಿ ಕಾಪುವೇರು ಆ 8 ರೂಪಾಯಿ ಕೊರ್ಪಿನಿ ಸೋಂಪೆ ఒక ರಾಂಪೆ 8 ರೂಪಾಯಿ ಕೊರ್ಪಿನಿ ಎಂದು ಪಾತೇರುವೇರು ಆಂಡ ಬಸ್ ಬರ್ಪಿನೇಜಿ ಭಯ ಮುಟ್ಟಲ್ಲ ಮಕ್ಕಳು ಕುಂತುದೀನಿ ಹೋಲ್ ಗೊತ್ತುಂಡೆ ಬಸ್ ಕುಂತುದೀನಿ ಬಸ್ ಸ್ಟ್ಯಾಂಡ್ ಹತ್ತು ಕಂಡದ ಪುಣ್ಣಿಟ್ಟು ಬಸ್ ಬರ್ಪುಂಡ
ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗಿ, ಇಲ್ಲ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದಲ್ಲಿ ದಯವಿಟ್ಟು ಹೆಚ್ಚು 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 ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.